ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆಯ ಕಾಂಗ್ರೆಸ್ ಕಟ್ಟಿ ಬೇಳಿಸಲು ಕೊಡುಗೆ ಕೊಟ್ಟವರು ಅನೇಕರು. ಆದರೆ ಪಕ್ಷವನ್ನ ತನ್ನ ಸ್ವಾರ್ಥಕ್ಕೆ ಬಳಸಿ ಬಲಿ ಕೊಟ್ಟವರು ಕೆಲವರು. ಹೀಗೆ ಪಕ್ಷವನ್ನ ಸ್ವಾರ್ಥಕ್ಕಾಗಿ ಬಲಿ ಕೊಡುತ್ತಲೇ ಬೆಳೆದ ನಾಯಕರಲ್ಲಿ ಮುಂಚೂಣಿಯಲ್ಲಿರುವ ಹೆಸರು ವೀರಪ್ಪ ಮೊಯ್ಲಿಯವರದ್ದು. ಈಗ ಇವರು ತಮ್ಮ ಸ್ವಾರ್ಥಕ್ಕಾಗಿ ಕಾರ್ಕಳದಲ್ಲಿ ಮುನಿಯಾಲು ಉದಯ ಶೆಟ್ಟರ ರಾಜಕೀಯವನ್ನ ಬಲಿ ಪಡೆದ ಚರ್ಚೆಗಳು ನಡೆಯುತ್ತಿವೆ. 6 ಬಾರಿ ಕಾರ್ಕಳ ವಿಧಾನಸಭಾ ಕ್ಷೇತ್ರವನ್ನ ಪ್ರತಿನಿಧಿಸಿದ್ದ ವೀರಪ್ಪ ಮೊಯ್ಲಿ ಅದೆಷ್ಟರ ಮಟ್ಟಿಗೆ ಕಾರ್ಕಳ ಕ್ಷೇತ್ರವನ್ನ ಮಾದರಿಯಾಗಿ ರೂಪಿಸಿದ್ದಾರೆ ಎಂಬುದು ಬೇರೆ ಮಾತು. ಆದರೆ ಈಗ ಈ ಕ್ಷೇತ್ರದ ಉತ್ತರಾಧಿಕಾರವನ್ನ ತನ್ನ ಪುತ್ರ ಹರ್ಷ ಮೊಯ್ಲಿಗೆ ಕೊಡಬಯಸಿದ್ರು. ಆದರೆ ಪುತ್ರನಿಗೆ ಟಿಕೆಟ್ ಕೊಡಿಸಲಾಗದ ಕೋಪದಲ್ಲಿ ಮುನಿಯಾಲು ಉದಯ ಶೆಟ್ಟರ ರಾಜಕೀಯ ಜೀವನವನ್ನ ಬಲಿ ಪಡೆದಿದ್ದಾರೆ ಎಂಬ ಮಾತುಗಳು ಕೇಳಿಬರುತ್ತಿವೆ. ಇಲ್ಲಿ ಮಾತ್ರವಲ್ಲ, ರಾಜ್ಯದ ಹಲವು ಕಡೆಗಳಲ್ಲಿ ವೀರಪ್ಪ ಮೊಯ್ಲಿ ವಿರುದ್ಧ ಆಕ್ರೋಶದ ಮಾತುಗಳು ಕೇಳಿಬರುತ್ತಿವೆ. ಟಿಕೆಟ್ ತಪ್ಪಿದ ಹತಾಶೆಯಲ್ಲಿ ಮುನಿಯಾಲು ಉದಯಕುಮಾರ್ ಶೆಟ್ಟರ ಬೆಂಬಲಿಗರು ಕಾರ್ಕಳದಲ್ಲಿ ಮೊಯ್ಲಿ ವಿರುದ್ಧ ಧರಣಿ ನಡೆಸಿ ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಮೊಯ್ಲಿಯವರ ಜನ್ಮವನ್ನೇ ಜಾಲಾಡಿದ್ದಾರೆ. ತಮ್ಮ ಪುತ್ರ ಹರ್ಷ ಮೊಯ್ಲಿಗೆ ಕಾರ್ಕಳ ವಿಧಾನಸಭಾ ಕ್ಷೇತ್ರದಿಂದ ಟಿಕೆಟ್ ಕೊಡಿಸುವ ಇರಾದೆ ವೀರಪ್ಪ ಮೊಯ್ಲಿಯವರದಾಗಿತ್ತು. ಇದರಿಂದಾಗಿ ಇತ್ತೀಚೆಗೆ ಹರ್ಷ ಮೊಯ್ಲಿಯ ಮುಖ ಕಾಣಿಸಿಕೊಂಡಿತ್ತು. ಆದರೆ ಕಾರ್ಕಳ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾಗಿ ಮುನಿಯಾಲು ಜನರ ಮತ್ತು ಕಾರ್ಯಕರ್ತರ ಮಧ್ಯೆ ಬೆಸೆದಿದ್ರು. ಇದರಿಂದಾಗಿ ಮುನಿಯಾಲು ಪಡೆದ ಜನಪ್ರಿಯತೆಯ ಎದುರು ಹರ್ಷ ಮೊಯ್ಲಿಯ ಹೆಸರು ಸಪ್ಪಿಯಾಗಿತ್ತು. ಪಕ್ಷ ನಡೆಸಿದ ಆಂತರಿಕ ಸಮೀಕ್ಷೆಯಲ್ಲೂ ಹರ್ಷ ಮೊಯ್ಲಿ ಠೇವಣಿ ಉಳಿಸಿಕೊಳ್ಳುವುದು ಕಷ್ಟ ಎಂಬ ಪ್ರತಿಕ್ರಿಯೆ ಬಂದಿತ್ತು. ಆದರೂ ಪುತ್ರ ವ್ಯಾಮೋಹಿ ವೀರಪ್ಪ ಮೊಯ್ಲಿ ಟಿಕೆಟ್ಗಾಗಿ ತನ್ನ ಪ್ರಭಾವ ಬೀರುತ್ತಲೇ ಇದ್ರು. ಆದರೆ ಹರ್ಷ ಮಾಡಿದ ಟ್ವೀಟ್ ಎಡವಟ್ಟು ಅವರು ಕಾರ್ಕಳದಿಂದ ದೂರ ಸರಿಯುವಂತೆ ಮಾಡಿತ್ತು. ಹರ್ಷ ಟ್ವೀಟ್ ಎಡವಟ್ಟು ಮಾಡಿದ್ದು ಮುನಿಯಾಲು ಉದಯ ಶೆಟ್ಟರ ಜನಪ್ರಿಯತೆಗೆ ಸಾಕ್ಷಿ ಎಂಬಂತಿತ್ತು. ಹರ್ಷ ಮೊಯ್ಲಿಯ ಟ್ವೀಟ್ ಬಳಿಕ ಮುನಿಯಾಲು ಉದಯ ಶೆಟ್ಟರ ಹೆಸರು ಇನ್ನಷ್ಟು ಪ್ರಚಾರದಲ್ಲಿರುವಂತೆ ಮಾಡಿತ್ತು. ತನಗೆ ದಕ್ಕದೇ ಇರುವುದು ಮುನಿಯಾಲು ಉದಯ ಶೆಟ್ಟರಿಗೂ ದಕ್ಕದಿರಲಿ ಎಂಬ ಕೋಪದಲ್ಲಿ ತಮ್ಮ ಹಳ್ಳಿಯ ಒಡನಾಡಿ ಗೋಪಾಲ್ ಭಂಡಾರಿಯವರಿಗೆ ಟಿಕೆಟ್ ಒದಗಿಸುವಲ್ಲಿ ಮೊಯ್ಲಿ ಯಶಸ್ವಿಯಾಗಿದ್ದಾರೆ. ಆದರೆ ಈಗ ಕಾರ್ಕಳದಲ್ಲಿ ಕಾಂಗ್ರೆಸ್ಸಿಗರು ನಾವು ಮೊಯ್ಲಿಯ ಗುಲಾಮರಲ್ಲ ಎಂಬುದನ್ನು ತೋರಿಸಲು ಸಿದ್ಧರಾಗುತ್ತಿದ್ದಾರೆ. ಟಿಕೆಟ್ ಘೋಷಣೆಯ ಬಳಿಕ ಕಾರ್ಕಳದಲ್ಲಿ ನಡೆದ ಪ್ರತಿಭಟನೆ ಇದಕ್ಕೆ ಸಾಕ್ಷಿ ಎನ್ನಬಹುದು. ಮೊಯ್ಲಿ ಮಾಜಿ ಮುಖ್ಯಮಂತ್ರಿ, ಕೇಂದ್ರದಲ್ಲಿ ಪ್ರಭಾವಿತ ನಾಯಕ ಎಂಬ ಗೌರವವನ್ನು ಪರಿಗಣಿಸಿದ ರೀತಿಯಲ್ಲಿ ಮೊಯ್ಲಿಯ ವಿರುದ್ಧ ಕಾರ್ಕಳ ಕಾಂಗ್ರೆಸ್ಸಿಗರು ಆಕ್ರೋಶವನ್ನ ವ್ಯಕ್ತಪಡಿಸುತ್ತಿದ್ದಾರೆ. ವಕೀಲರಾಗಿದ್ದ ವೀರಪ್ಪ ಮೊಯ್ಲಿ ಅಂದು ತನ್ನ ವೃತ್ತಿ ಬದುಕಿನ ಅನುಕೂಲಕ್ಕಾಗಿ ಜನಾರ್ದನ ಪೂಜಾರಿಯವರನ್ನ ಬಳಸಿದ್ದು ಮಾತ್ರವಲ್ಲ, ತಮ್ಮ ರಾಜಕೀಯ ಏಳಿಗೆಯ ಏಣಿಯಾಗಿಯೂ ಜನಾರ್ದನ ಪೂಜಾರಿಯವರನ್ನ ಬಳಸಿಕೊಂಡ್ರು. ಬಳಸಿ ಬಿಸಾಡುವ ಮನೋವೃತ್ತಿಯ ಮೊಯ್ಲಿ ಎದುರು ಜನಾರ್ದನ ಪೂಜಾರಿ ಈವರೆಗೆ ಏನಾಗಿದ್ರು? ಆದರೆ ದಕ್ಷಿಣ ಕನ್ನಡ ಲೋಕಸಭಾ ಕ್ಷೇತ್ರದಲ್ಲಿ ಜನಾರ್ದನ ಪೂಜಾರಿ ಮರು ಆಯ್ಕೆಯಾಗದಂತೆ ಷಡ್ಯಂತ್ರ ರೂಪಿಸಿ ಯಶಸ್ವಿಯಾದರು ಎಂಬುದನ್ನು ಪೂಜಾರಿ ಬೆಂಬಲಿಗರು ಈಗಲೂ ನೇರವಾಗಿಯೇ ವೀರಪ್ಪ ಮೊಯ್ಲಿ ವಿರುದ್ಧ ಆರೋಪ ಮಾಡುತ್ತಾರೆ. ಇಂತಹ ಹಲವು ಉದಾಹರಣೆಗಳನ್ನು ಹಿರಿಯ ಕಾಂಗ್ರೆಸ್ಸಿಗರು ಮೊಯ್ಲಿ ವಿರುದ್ಧ ನೀಡುತ್ತಾರೆ. ಇದೀಗ ಹೊಸ ಸೇರ್ಪಡೆ ಮುನಿಯಾಲು ಉದಯ ಶೆಟ್ಟಿ ಎಂದು ಹೇಳಬಹುದಷ್ಟೇ. ನ್ಯೂಸ್ ಬ್ಯೂರೋ, B4 ನ್ಯೂಸ್, ಮಂಗಳೂರು.